ಬೇಸಿಕಲಿ ಸಾವರ್ಕರ್ ವಾದಿ ಅಲ್ಲ, ನಾನು ಅಂಬೇಡ್ಕರ್ ವಾದಿ. ಅಂಬೇಡ್ಕರ್ ವಾದಿ ದೃಷ್ಟಿಕೋನದಲ್ಲಿ ವೀರ ಸಾವರ್ಕರ್ ಅವರನ್ನು ನೋಡುವಂತಹ, ಅಧ್ಯಯನ ಮಾಡುವಂತಹ ಕೆಲಸವನ್ನು ಶುರು ಮಾಡಿದ್ದೇನೆ ಎಂದು ಮಾಜಿ ಸಚಿವ ಕೊಳ್ಳೇಗಾಲ ಶಾಸಕ ಎನ್ ಮಹೇಶ್ ಹೇಳಿದರು. ಚಾಮರಾಜನಗರದಲ್ಲಿ ಸಾವರ್ಕರ್ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಾವರ್ಕರ್ 82-83 ವರ್ಷ ಬದುಕಿದ್ದರು. ಅವರ ಜೀವಿತಾವಧಿಯಲ್ಲಿ 50 ವರ್ಷಗಳ ಕಾಲ ಬ್ರಿಟಿಷರಿಂದ ಜೈಲು ಶಿಕ್ಷೆ ಅನುಭವಿಸಿದರು. 50 ವರ್ಷಗಳ ಕಾಲ ಯಾಕೆ ಬ್ರಿಟಿಷರು ಶಿಕ್ಷೆ ನೀಡಿದ್ದರು ಎನ್ನುವುದನ್ನು ನಾವು ಯೋಚಿಸಬೇಕಿದೆ ಎಂದರು. ಸಿಪಾಯಿ ದಂಗೆಯನ್ನು ಮೊದಲ ಸ್ವಾತಂತ್ರ್ಯ ಹೋರಾಟ ಎಂದು ಬರೆದಿದ್ದ ಸಾವರ್ಕರ್ ಇಂಗ್ಲೆಂಡ್ನಲ್ಲಿರುವಾಗ ಇಂಡಿಯಾ ಹೌಸ್ ಎಂಬ ಕ್ರಾಂತಿಕಾರಿ ಸಂಘ ಕಟ್ಟಿಕೊಂಡಿದ್ದರು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ದೇಶದಿಂದ ಆಚೆ ಕಳುಹಿಸಬೇಕು ಎನ್ನುವ ನಿರ್ಣಯ ಮಾಡಲಾಗಿತ್ತು. ಈ ಕಾರಣಕ್ಕಾಗಿ ಅವರನ್ನು ಬ್ರಿಟಿಷರು ಬಂಧಿಸಿ ಅಂಡಮಾನ್ ನಿಕೋಬಾರ್ನಲ್ಲಿರುವ ಜೈಲಿಗೆ ಕಳುಹಿಸುತ್ತಾರೆ ಎಂದರು. ಸಾವರ್ಕರ್ ಇದ್ದ ಜೈಲು ಅತ್ಯಂತ ಕಠಿಣವಾಗಿತ್ತು. ಒಂದು ಸಣ್ಣ ಕೋಣೆ ಬಿಟ್ಟರೆ ಬೇರೇನೂ ಅಲ್ಲಿ ಇರಲಿಲ್ಲ. ಮೂತ್ರ ವಿಸರ್ಜನೆ ಮಾಡಬೇಕಾದರೂ ಅಲ್ಲೇ ಮಾಡಬೇಕಿತ್ತು. ಇಷ್ಟೊಂದು ಕಠಿಣವಾದ ಶಿಕ್ಷೆಯನ್ನು ಅವರಿಗೆ ನೀಡಲಾಗಿತ್ತು ಎಂದು ಎನ್ ಮಹೇಶ್ ಹೇಳಿದರು. ಸಾವರ್ಕರ್ ಅತ್ಯಂತ ಅಪಾಯಕಾರಿ ವ್ಯಕ್ತಿ ಅಂತ ಅನಿಸಿದ್ರಿಂದಾಗಿ ಸಾವರ್ಕರ್ ಅವರಿಗೆ ಅಷ್ಟೊಂದು ಕಠಿಣ ಶಿಕ್ಷೆ ನೀಡಲಾಗಿತ್ತು ಎಂದು ಎನ್ ಮಹೇಶ್ ಅಭಿಪ್ರಾಯಪಟ್ಟರು. ಮೈಸೂರಲ್ಲಿ ಉದ್ಘಾಟನೆ ಮಾಡಿದ್ರು. ಆ ರಥಯಾತ್ರೆ ಇವತ್ತು ಚಾಮರಾಜನಗರ, ಗುಂಡ್ಲುಪೇಟೆ, ಮೈಸೂರು ಗ್ರಾಮಾಂತರ ಗುಂಡ್ಲುಪೇಟೆ ಮುಗಿಸಿ ಇವತ್ತು ಚಾಮರಾಜನಗರಕ್ಕೆ ಬಂದಿದೆ. ಇಲ್ಲಿಂದ ಮುಂದೆ ಸಂತೆಮರಳಿ, ಯಳಂದೂರು, ಕೊಳ್ಳೇಗಾಲದ ಮೂಲಕ ಹನೂರಿಗೆ ತಲುಪಿ ನಾಳೆಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಈ ರಥಯಾತ್ರೆ ಸಂಚರಿಸ್ತಾ ಇದೆ. ಈ ರಥಯಾತ್ರೆಯ ಮೂಲ ಉದ್ದೇಶ ಏನು ಅಂತಂದ್ರೆ, ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜೀವನ ಮತ್ತು ಸಾಧನೆಯನ್ನ ಮತ್ತು ಅವರ ಹೋರಾಟವನ್ನ ಜನಮಾನಸಕ್ಕೆ ತಿಳಿಸಬೇಕು ಅನ್ನುವಂಥದ್ದು ಉದ್ದೇಶ. ಯಾಕೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ, ಈ ದೇಶದಲ್ಲಿ ಪರಿವರ್ತನೆ ಮಾಡಬೇಕು ಅನ್ನೋದಕ್ಕೋಸ್ಕರ, ದೇಶದ ಸಮಾನತೆಯ ಕಡೆಗೆ ನಡಿಬೇಕು ಅನ್ನೋದಕ್ಕೋಸ್ಕರ ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ. ಆದ್ರೆ ಎಷ್ಟೋ ಜನ ಇತಿಹಾಸದ ಗರ್ಭದಲ್ಲಿ ಔತ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಹೊರತೆಗಿತಕ್ಕಂಥ ಕೆಲಸವನ್ನ ವೀರ ಸಾವರ್ಕರ್ ಪ್ರತಿಷ್ಠಾನದ ವತಿಯಿಂದ ರಥಯಾತ್ರೆ ಮೂಲಕ ಇದನ್ನ ಮಾಡ್ತಾ ಇದ್ದೇವೆ. ಸಾವರ್ಕರ್ ಅವರ ನೈಜ ಜೀವನವನ್ನ ಪರಿಚಯ ಮಾಡಿಸುವಂತ ಕೆಲಸವನ್ನ ಈ ಪ್ರತಿಷ್ಠಾನ ಮಾಡ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಸಂಚಾಲಕರಾದಂತಹ ರಜತ್ ಅವರು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸುಂದರ್ ಅವರು, ಜಿಲ್ಲಾಧ್ಯಕ್ಷರಾದಂತಹ ಸುಂದರ್ ಅವರು ವಹಿಸಿಕೊಂಡಿದ್ದಾರೆ. ಯುವ ಮೋರ್ಚಾ ಹಾಗೂ ಈ ಜಾಥಾದ ಸಂಚಾಲಕರಾದಂತಹ ಅಶ್ವಿನ್ ಕುಮಾರ್ ಅವರು ವೇದಿಕೆ ಮೇಲಿದ್ದಾರೆ. ಎಲ್ಲ ಪ್ರಮುಖರು, ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದಾರೆ. ಮೊದಲನೇದಾಗಿ, ಒಂದು ನನ್ನ ಸ್ಟ್ಯಾಂಡ್ ಅನ್ನ, ನನ್ನ ನಿಲುವನ್ನ ಸ್ಪಷ್ಟಪಡಿಸಿ ಆಮೇಲೆ ಮಾತಾಡ್ತೀನಿ. ನಾನು ಬೇಸಿಕಲಿ ಸಾವರ್ಕರ್ ವಾದಿ ಅಲ್ಲ. ನಾನು ಅಂಬೇಡ್ಕರ್ ವಾದಿ. ಅಂಬೇಡ್ಕರ್ ವಾದಿ ದೃಷ್ಟಿಕೋನದಲ್ಲಿ ವೀರ ಸಾವರ್ಕರ್ ಅವ್ರನ್ನ ನೋಡುವಂತಹ, ಅಧ್ಯಯನ ಮಾಡುವಂತಹ ಕೆಲಸನ ಶುರು ಮಾಡಿದಾಗ ನನಗೆ ಕಂಡಿರ್ತಕ್ಕಂಥ, ನನ್ನ ಅಧ್ಯಯನದಲ್ಲಿ ಕಂಡಿರ್ತಕ್ಕಂಥ ಒಂದಷ್ಟು ಬಹಳ ಮುಖ್ಯವಾದಂತಹ ಅಂಶಗಳನ್ನ, ಸಂಗತಿಗಳನ್ನ ನಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನೋಡಿ ಬಂಧುಗಳೇ, ಸಾವರ್ಕರ್ ಅವರು ಬದುಕಿದ್ದು ನಮ್ಮ ದೇಶದಲ್ಲಿ 82 ವರ್ಷ. ಮೇ 28, 1883ರಲ್ಲಿ ಅವರು ಜನಿಸಿದ್ದು. ಅವರು ತೀರ್ಕೊಂಡಿದ್ದು ಫೆಬ್ರವರಿ 26, 1966. 82-83 ವರ್ಷ ಬದುಕಿದ್ದಂತ ವೀರ ಸಾವರ್ಕರ್ಗೆ ಬ್ರಿಟಿಷರು ಜೈಲುವಾಸ, ಅವ್ರು ಮಾಡಿದಂತ ಅಪರಾಧಕ್ಕೆ ಶಿಕ್ಷೆ ಎಷ್ಟು ವರ್ಷ ಕೊಟ್ಟಿದ್ದಾರೆ ಅಂದ್ರೆ 50 ವರ್ಷಗಳು.
ಅವ್ರು ಬದುಕಿದ್ದು 82 ವರ್ಷ, 50 ವರ್ಷದ ಶಿಕ್ಷೆ. ಇದು ಯಾಕೆ ಹೀಗೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಲ್ವಾ? 50 ವರ್ಷ ಶಿಕ್ಷೆ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಯಾಕೆ ಈಗ ಆಯ್ತು ಅನ್ನೋದಕ್ಕೆ ಸಾವರ್ಕರ್ ಅವರ ಜೀವನದ 2 ಘಟ್ಟಗಳನ್ನ ನಾನು ಹೇಳಬೇಕು. 2 ಘಟ್ಟಗಳಲ್ಲಿ ಸಾಕಷ್ಟು ಪರಿವರ್ತನೆ ಆಗಿದ್ದಾರೆ ಅನ್ನೋದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ವೀರ ಸಾವರ್ಕರ್ ಅವರು 1910ರಲ್ಲಿ ಬ್ರಿಟಿಷರಿಂದ ಅರೆಸ್ಟ್ ಆಗಿದ್ದರು. ಏನಕ್ಕೆ ಅರೆಸ್ಟ್ ಆಗಿದ್ದು ಇವರು ಅಂತಂದ್ರೆ, ಇವರು ಒಂದು ಪುಸ್ತಕ ಬರೀತಾರೆ. ನಾವು 1857ರ ಯುದ್ಧವನ್ನ ನಾವೇನಂತ ಕರೆದಿದ್ದೀವಿ ಇತಿಹಾಸದಲ್ಲಿ ಅಂದ್ರೆ ಸಿಪಾಯಿ ಮ್ಯೂಟಿನಿ ಅಂತ, ಸೈನಿಕರ ದಂಗೆ ಅಂತ ನಾವು ಹಾಗೆ ಓದಿದ್ದೀವಿ ಹಿಸ್ಟ್ರಿನಲ್ಲಿ. ಆದ್ರೆ ವೀರ ಸಾವರ್ಕರ್ ಅವರು ಇದನ್ನ ಸೈನಿಕರ ದಂಗೆ ಅಲ್ಲ, ಇಟ್ ಈಸ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಬರ್ತಾರೆ. ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳಿಕ್ಕೆ ಸೈನಿಕರನ್ನ ಒಳಗೊಂಡಂತೆ ಇಡೀ ಸಮುದಾಯ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡಿದಂತಹ ಮೊದಲ ಸ್ವಾತಂತ್ರ್ಯದ ಚಳವಳಿ ಅಂತ ಬರೆದಿದ್ದಾರೆ. ಇದನ್ನ ಬರೆದು ಇಂಗ್ಲೆಂಡ್ ಅಲ್ಲಿ ಇರುವಾಗಲೇ ಬರೆದಿದ್ದ. ಆ ಇಂಗ್ಲೆಂಡ್ ಅಲ್ಲಿ ಆ ಕಾಲದಲ್ಲಿ ಭಾರತೀಯರು ಒಳಗೊಂಡಂತೆ ಇಂಗ್ಲೆಂಡ್ ಇದ್ದಂತ ಅನೇಕ ಯುವಕರು ಎಲ್ಲ ಸೇರಿ ಒಂದು ರೆವಲ್ಯೂಷನರಿ ಗ್ರೂಪ್ ಅನ್ನ ಕಟ್ಕೊಂಡಿರ್ತಾರೆ. ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಬಂಡಾಯ ಮಾಡಬೇಕು ಅಂತ ಹೇಳಿ ಒಂದು ಕ್ರಾಂತಿಕಾರಿ ಗುಂಪನ್ನ ಕಟ್ಕೊಂಡಿರ್ತಾರೆ. ಅದಕ್ಕೆ ಇಂಡಿಯಾ ಹೌಸ್ ಅಂತ ಹೆಸರಿಟ್ಟಿರ್ತಾರೆ. ಈ ಇಂಡಿಯಾ ಹೌಸ್ ಮೂಲಕ ಬ್ರಿಟಿಷರನ್ನ ಯುದ್ಧ ಮಾಡಿ ಹೋರಾಟ ಮಾಡಿ ಆಚೆ ಕಳಿಸ್ಬೇಕು ಅನ್ನುವಂತಹ ನಿರ್ಣಯವನ್ನು ತಗೊಂಡು ಅನೇಕ ಹೋರಾಟಗಳನ್ನ ಇವರು ಮಾಡ್ತಾರೆ. ಇದು ನಾನು ಮಾತಾಡ್ತಾ ಇದ್ದೀನಲ್ಲ, ಅಷ್ಟು ಈಸಿಯಾಗಿ ನಡೆದಿಲ್ಲ. ಯಾಕೆ ಈಸಿಯಾಗಿ ನಡೆದಿಲ್ಲ ಅಂತಂದ್ರೆ, ಬ್ರಿಟಿಷರು ಇವರನ್ನ ಅರೆಸ್ಟ್ ಮಾಡಿ ಸೆಲ್ಯುಲಾರ್ ಜೈಲಿಗೆ ಕಳಿಸ್ತಾರೆ. ಅಂಡಮಾನ್ ನಿಕೋಬಾರ್ ಇರ್ತಕ್ಕಂಥ ಸೆಲ್ಯುಲಾರ್ ಜೈಲಿಗೆ ಕಳಿಸ್ತಾರೆ. ಆ ಸೆಲ್ಯುಲಾರ್ ಜೈಲು ಹೇಗಿರುತ್ತೆ ಅಂತಂದ್ರೆ, ರಜತ್ ಸೂಕ್ಷ್ಮವಾಗಿ ಅದನ್ನ ಹೇಳಿದ್ದಾರೆ. 10x10 ಕೋಣೆ, ಒಳಗಡೆ ಹೋಗ್ಲಿಕ್ಕೆ ಬಗ್ಕೊಂಡು ಹೋಗ್ಲಿಕ್ಕೆ ಒಂದು ಬಾಗಿಲು, ಒಂದ್ ಸಣ್ಣ ಕಿಟಕಿ, ಅಷ್ಟು ಬಿಟ್ರೆ ಏನಿಲ್ಲ. ಒಳಗಡೆ ಹೋದ್ರೆ ಕರೆಂಟ್ ಇಲ್ಲ, ಏನಿಲ್ಲ. ಅವರು ಯೂರಿನ್ ಪಾಸ್ ಮಾಡ್ಬೇಕು ಅಂದ್ರೆ ಅಲ್ಲೇ ಮಾಡ್ತಾರೆ, ಟಾಯ್ಲೆಟ್ ಹೋಗ್ಬೇಕು ಅಂದ್ರೆ ಆ ರೂಮಲ್ಲೇ ಮಾಡ್ತಾರೆ. ಇಂತಹ ಕಠೋರವಾದಂತಹ ಶಿಕ್ಷೆಯನ್ನ ವೀರ ಸಾವರ್ಕರ್ಗೆ ಕೊಡ್ತಾರೆ ಅಂತಂದ್ರೆ ಏನನ್ಸುತ್ತೆ ನಮ್ಗೆ? ಇವರು ಬ್ರಿಟಿಷರಿಗೆ ಅತ್ಯಂತ ಅಪಾಯಕಾರಿ ವ್ಯಕ್ತಿ ಅಂತ ಅನಿಸಿರೋದ್ರಿಂದ ಇವರನ್ನ ಅಂತಹ ಕಠೋರವಾದಂತಹ ಜೈಲು ಶಿಕ್ಷೆಗೆ ಒಳಪಡಿಸ್ತಾರೆ. 3-4 ಸಾರಿ ಕೋರ್ಟ್ಗೆ ಅಪೀಲ್ ಮಾಡ್ತಾರೆ. ಏನೇ ಅಪೀಲ್ ಮಾಡಿದ್ರು ಇವ್ರಿಗೆ ಬಿಡುಗಡೆ ಆಗಲ್ಲ. ಕೊನೆಗೆ ಜನವರಿ 6, 1924ರಲ್ಲಿ ವೀರ ಸಾವರ್ಕರ್ನ ಬಿಡುಗಡೆ ಮಾಡ್ತಾರೆ. ಆ ಬಿಡುಗಡೆ ಮಾಡೋ ಅಷ್ಟೊತ್ತಿಗೆ ಇವರು ಎಷ್ಟು ವರ್ಷ ಸೆಲ್ಯುಲಾರ್ ಜೈಲಲ್ಲಿ ಇದ್ದು ಅಂದ್ರೆ 13 ವರ್ಷ. ನಮಗೆ ಕರೋನಾ ಬಂದಾಗ ಒಬ್ಬರು ಕಾಣಿಸ್ಕೊಳ್ಳದೆ ರೂಮ್ ಒಳಗಡೆ ಇದ್ವಲ್ಲ ನಾವು, ಅದು ಏನೋ ನಮ್ಮನೆ ಒಂದು ಕೋಣೆನಲ್ಲಿ ಹೆಂಡತಿ ಮಕ್ಕಳಿಗೂ ಮುಖ ತೋರಿಸ್ದೆ ನಮಗ್ ನಾವೇ ದಿಗ್ಬಂಧನ ಹಾಕೊಂಡಿದ್ವಲ್ಲ, ಆಗ ನಿಮ್ಮ ಮನಸ್ಥಿತಿ ಹೇಗಿತ್ತು ಅಂತ ಯೋಚನೆ ಮಾಡಿ. ಅದು ಎಷ್ಟು ದಿನ? 7 ದಿನ. ಇನ್ನೊಂದು 7 ದಿನ ಹಾಲಕ್ಕೆ ಬಂದು ಹೋಗಿ ಒಳಗೆ ಸೇರ್ಕೊಳ್ಳೋದು. ನೀವು ಯೋಚನೆ ಮಾಡಿ. ಈ ಕಾಲಘಟ್ಟದಲ್ಲಿ ನಿಂತು ನಮ್ಗೆ ಏನನ್ಸುತ್ತೆ ಅದನ್ನ ಮಾತಾಡೋದಕ್ಕಿಂತ ಆ ಸಂದರ್ಭದಲ್ಲಿ ನಿಂತು ಯೋಚನೆ ಮಾಡಿ. 14 ದಿನ ನಾವು ಮನೆ ಒಳಗಡೆ ಐಸೋಲೇಷನ್ ಅಲ್ಲಿ ಇರ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ. ಅಂಥದ್ರಲ್ಲಿ
13 ವರ್ಷಗಳ ಕಾಲ ನಿರಂತರವಾಗಿ ಸೆಲ್ಯುಲಾರ್ ಜೈಲಲ್ಲಿ ಇದ್ರು ಅಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೋದು. ಅಂತಹ ಒಂದು ಕ್ರೂರ ಶಿಕ್ಷೆ ಕೊಡ್ಬೇಕಾದ್ರೆ ಬ್ರಿಟಿಷ್ ಅವರು ಯಾರು ಕೊಡ್ತಾ ಇದ್ರು, ಯಾರು ಅತ್ಯಂತ ಅಪಾಯಕಾರಿ ಅವರ ಆಡಳಿತಕ್ಕೆ ಅಂತ ಅನ್ಸಿದ್ಯೋ ಅವರು ಕೊಟ್ಟಿದ್ದಾರೆ. ಇನ್ನು ಉಳಿದವರೆಲ್ಲ ಎಲ್ಲಿಗೆ ಹೋಗಿದ್ದಾರೆ ಅರೆಸ್ಟ್ ಆಗಿ? ಸ್ವತಂತ್ರ ಹೋರಾಟಗಾರನ ಎಲ್ಲಿಟ್ಟಿದ್ರು? ಯರವಾಡ ಜೈಲಲ್ಲಿ, ಬಿರ್ಲಾ ಮಂದಿರದಲ್ಲಿ. ಅವರೆಲ್ಲ ಯರವಾಡ ಜೈಲು ಬಿರ್ಲಾ ಮಂದಿರದಲ್ಲಿ ಇದ್ದವರು, ಅವ್ರಿಗೆ ಎಲ್ಲಾ ತರ ಫೆಸಿಲಿಟೀಸ್ ಸಿಗ್ತಿತ್ತು. ಆದ್ರೆ ಸಾವರ್ಕರ್ ಅವ್ರಿಗೆ ಯಾವ ಫೆಸಿಲಿಟೀಸ್ ಇಲ್ಲದೆ ಇರುವಂತಹ ಸೆಲ್ಯುಲಾರ್ ಜೈಲಲ್ಲಿ ಅವ್ರನ್ನ ಇಟ್ಟಿದ್ರು ಅಂತಂದ್ರೆ ಅದಕ್ಕೆ ಕಾರಣ ಬ್ರಿಟಿಷರಿಗೆ ಸಾವರ್ಕರ್ ಆಲೋಚನಾ ಕ್ರಮ ಇದೆಯಲ್ಲ, ಅವರ ಹೋರಾಟದ ದಿಕ್ಕು ದೆಸೆಗಳಿದೆಯಲ್ಲ, ಅದ್ರ ಬಗ್ಗೆ ಅವ್ರಿಗೆ ಭಯ ಇತ್ತು. ಆ ಕಾರಣಕ್ಕೆ ಅವರನ್ನ ಸೆಲ್ಯುಲಾರ್ ಜೈಲಲ್ಲಿ ಇಟ್ಟಿದ್ರು. ಮತ್ತೆ ಅಲ್ಲಿಂದ ಬಿಡುಗಡೆ ಆದ್ಮೇಲೆ ಫ್ರೀಯಾಗಿ ಓಡಾಡಿದ್ರ? ಪೊಲೀಸರ, ಬ್ರಿಟಿಷ್ ಸರ್ಕಾರದ ಪೊಲೀಸರ ಕಣ್ಣುಗಾವಲಿನಲ್ಲಿ ಮತ್ತೆ 13 ವರ್ಷ ಸೆರೆವಾಸ. ರತ್ನಗಿರಿ ಜಿಲ್ಲೆಯಿಂದ ಆಚೆಗೆ ಹೋಗಂಗಿಲ್ಲ. ಸೊ ಒಟ್ಟು ಸೆರೆವಾಸ, ಕೋರ್ಟ್ ಕನ್ಸೆಷನ್ ಕೊಟ್ಟು ಸಹ ಮಾನವೀಯ ನೆಲೆಯಲ್ಲಿ ಕನ್ಸೆಷನ್ ಕೊಟ್ಟು ಸಹ ಅವರು ಜೈಲುವಾಸನ ಅನುಭವಿಸಿದ್ದು 26 ವರ್ಷಗಳು. 13 ವರ್ಷ ಅಜ್ಞಾತವಾಸ, ಇನ್ನು 13 ವರ್ಷ ಮನೆಯಲ್ಲಿರುವಂತ. ರತ್ನಗಿರಿ ಜಿಲ್ಲೆಯನ್ನ ಬಿಟ್ಟು ಒಂದು ಬಾರ್ಡರ್ನು ತಲುಪಂಗಿಲ್ಲ. ಇಂತಹ 26 ವರ್ಷಗಳ ಸೆರೆವಾಸವನ್ನ ಅನುಭವಿಸಿದ್ದಾರೆ. ಅದಕ್ಕೆ ಕಾರಣ ಬ್ರಿಟಿಷರಿಗೆ ವೀರ ಸಾವರ್ಕರ್ ಅತ್ಯಂತ ಅಪಾಯಕಾರಿ ವ್ಯಕ್ತಿ ಅಂತ ಅನಿಸಿರೋದು. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಬಂಧುಗಳೇ, ಈ ಅವಧಿನಲ್ಲಿ, 26 ವರ್ಷಗಳ ಅವಧಿನಲ್ಲಿ ಮೊದಲ 13 ವರ್ಷ ಇದೆಯಲ್ಲ, ಅದು ಅವ್ರ ಜೀವನದಲ್ಲಿ, ಅವರ ಮಾನಸಿಕತೆಯಲ್ಲಿ, ಅವರ ಆಲೋಚನಾ ಕ್ರಮದಲ್ಲಿ ಬಹಳ ದೊಡ್ಡ ಪರಿವರ್ತನೆಯನ್ನ ತಂದಿದೆ ಅಂತ ನನ್ಗನ್ಸುತ್ತೆ. ಯಾಕೆ ಅಂತಂದ್ರೆ 1930ರ ನಂತರ ಅವರ ಹೋರಾಟದ ದಿಕ್ಕು ದೆಸೆಗಳನ್ನ ಬದಲಾಯಿಸಿದ್ದಾರೆ. 30ರ ಅವಧಿನಲ್ಲಿ ಮಹಾತ್ಮ ಗಾಂಧೀಜಿ ಹೋರಾಟಕ್ಕೆ ಇಳಿದಿರ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ಇಳಿದಿರ್ತಾರೆ. ಆಗ ಎದ್ದಿದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆಯ ವಿರುದ್ಧ, ದೇವಸ್ಥಾನ ಪ್ರವೇಶದ ವಿರುದ್ಧ, ಕೆರೆ ಕಟ್ಟೆಗಳಿಗೆ ಪ್ರವೇಶ ಮಾಡ್ಲಿಕ್ಕೆ ಬಹಿಷ್ಕಾರ ಇತ್ತಲ್ಲ, ಅದ್ರ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡ್ತಾ ಇರ್ತಾರೆ. ಅದು ದೊಡ್ಡ ಹೋರಾಟ ಅಂದಿನ ಕಾಲದಲ್ಲಿ. ಈ ಘಟನಾವಳಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಘಟನಾವಳಿಗಳು ವೀರ ಸಾವರ್ಕರ್ ಅವರ ಬದುಕಿನಲ್ಲಿ ಬಹಳ ದೊಡ್ಡ ಪರಿವರ್ತನೆಯನ್ನ ತರುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಗ್ರಹಿಕೆ. ಯಾಕೆಂದ್ರೆ ನಂತರ ಅವರು ತೆಗೆದುಕೊಂಡಂತ ತೀರ್ಮಾನಗಳಿದೆಯಲ್ಲ, ಅದು ಇದನ್ನ ಸಮರ್ಥಿಸುತ್ತೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಬಂಧುಗಳೇ, ಭಾರತೀಯರಾದ ನಾವು, ಅದರಲ್ಲೂ ವಿಶೇಷವಾಗಿ ಹಿಂದೂಗಳು, ನಾವೇ ಸ್ವಯಂಕೃತ ನಮ್ಮ ಕಾಲುಗಳಿಗೆ 7 ರೀತಿಯ ಸರಪಳಿಗಳನ್ನ ಕಟ್ಟಾಕೊಂಡ್ಬಿಟ್ಟಿದ್ದೀವಿ ನಾವು. ಹಿಂದೂಗಳನ್ನ ಕುರಿತು ಮಾತಾಡುವಂಥದ್ದು, 7 ರೀತಿಯ ಸರಪಳಿಗಳನ್ನ ನಮ್ಮ ಕಾಲಿಗೆ ಕಟ್ಟಾಕೊಂಡಿದ್ದೀವಿ. ಈ ಸರಪಳಿಗಳಿಂದ ನಾವು ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಭಾರತದ ಐಕ್ಯತೆ, ಸಮಗ್ರತೆ ಮತ್ತೆ ಒಂದು ಬ್ರಿಟಿಷರ ವಿರುದ್ಧ ಒಂದು ಟೋಟಲ್ ರೆವಲ್ಯೂಷನ್ ನಾವು ಮಾಡ್ಲಿಕ್ಕಾಗಲ್ಲ. ಇದರ ಅನುಕೂಲವನ್ನ ಬೇರೆ ಬೇರೆ ಧರ್ಮದವರು ಪಡ್ಕೋತಾ ಇದ್ದಾರೆ. ಮೊದಲು ನಾವು ಈ ಸಂಕೋಲೆಗಳನ್ನ ಕಿತ್ತೊಗೆಯಬೇಕು ಅಂತ ಹೇಳ್ತಾರೆ. ಯಾವುದು ಈ ಸಂಕೋಲೆಗಳು? ಮೊದಲನೇದು ವೇದೋಕ್ತ ನಿಷೇಧ. ಒಂದು ಕಾಲದಲ್ಲಿ ವೇದಗಳನ್ನ ಓದೋದು, ವೇದಗಳನ್ನ ಉಚ್ಚಾರಣೆ ಮಾಡೋದು, ಅಥವಾ ಶೂದ್ರ ರಾಜರು, ಅಸ್ಪೃಶ್ಯರು, ಅವ್ರಿಗೆ ದೀಕ್ಷೆ ಕೊಡ್ಲಿಕ್ಕೆ ವೇದೋಕ್ತ ಮಾಡುವಂಥದ್ದು, ಇದೆಲ್ಲವನ್ನ ನಿಷೇಧ ಮಾಡಲಾಗಿದೆ. ವೀರ ಸಾವರ್ಕರ್ ಹೇಳಿದ್ದೇನು ಅಂತಂದ್ರೆ, ವೇದಗಳನ್ನ ಎಲ್ಲರೂ ಕಲೀಲಿ. ಇದಕ್ಕೆ ನಮಗೆ ಇತಿಹಾಸದಲ್ಲಿ ಒಂದು ಉದಾಹರಣೆ ಇದೆ. ಛತ್ರಪತಿ ಶಾಹು ಮಹಾರಾಜ್, ಕೊಲ್ಲಾಪುರದ ಮಹಾರಾಜರಿಗೆ ಜೀವನದಲ್ಲಿ ಒಂದು ವೇದೋಕ್ತ ಪ್ರಕರಣ ಅಂತ ಬರ್ತದೆ. ಬಹುಶಃ ಅದು ಕೂಡ ಸಾವರ್ಕರ್ ಅವರು ಇದ್ರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ.
ವೇದಗಳ ರೂಪದಲ್ಲಿ, ವೇದಗಳ ರೀತಿನಲ್ಲಿ, ವೇದಗಳಲ್ಲಿರುವಂತ ರೀತಿನಲ್ಲಿ ಒಬ್ಬ ರಾಜನಿಗೆ ಪಟ್ಟಾಭಿಷೇಕ ಮಾಡಬೇಕು. ಅದು ಯಾರಿಗೆ ಮಾಡಬೇಕು? ಕ್ಷತ್ರಿಯರಿಗೆ ಮಾತ್ರ ಮಾಡಬೇಕು, ಬ್ರಾಹ್ಮಣರಿಗೆ ಮಾತ್ರ ಮಾಡಬೇಕು, ಉಳಿದವ್ರಿಗೆ ಮಾಡಂಗಿಲ್ಲ ಅನ್ನೋ ಪದ್ಧತಿ ಇತ್ತಲ್ಲ. ಈ ಪದ್ಧತಿ ನಮ್ಮ ಸಮಾಜವನ್ನ ವಿಭಜನೆ ಮಾಡುತ್ತೆ. ಮೊದಲು ಇದನ್ನ ನಿಷೇಧ ಮಾಡಿ ಅಂತ ಹೇಳ್ತಾರೆ. ನೋಡಿ, ಆ ಕಾಲದಲ್ಲಿ ಯೋಚನೆ ಮಾಡ್ಕೊಳ್ಳಿ. ಈಗ ನಾವೆಲ್ಲರೂ ಮಾತಾಡ್ತಾ ಇದ್ದೀವಿ, ಆದ್ರೆ ಆ ಕಾಲದಲ್ಲಿ ಈ ವೇದೋಕ್ತ ನಿಷೇಧ ಇದೆಯಲ್ಲ, ಇದನ್ನ ತೆಗಿಬೇಕು, ಎಲ್ಲರಿಗೂ ಫ್ರೀಯಾಗಿ ಬಿಡ್ಬೇಕು ಇದನ್ನ ಅಂತ ಹೇಳಿ ಹೋರಾಟ ಶುರು ಮಾಡಿದ್ರು. ಎರಡನೇ ಸಂಕೋಲೆ ಏನು ಅಂದ್ರೆ ಉದ್ಯೋಗ ನಿಷೇಧ. ಬ್ರಾಹ್ಮಣರು ಪುರೋಹಿತರಾಗಬೇಕು, ಕುರುಬರು ಕುರಿ ಕಾಯ್ಬೇಕು, ಮಡಿವಾಳರು ಬಟ್ಟೆನೆ ಒಗಿಬೇಕು, ಒಕ್ಕಲಿಗರು ಒಕ್ಕಲ್ತನ ಮಾಡ್ಬೇಕು ಅನ್ನೋದು ವಂಶ ಪಾರಂಪರ್ಯವಾಗಿ ಬಂದಿದ್ದಂತ ಪದ್ಧತಿ. ಅದನ್ನ ಬಿಟ್ಟು ಮಾಡಂಗಿರ್ಲಿಲ್ಲ, ಹಂಗಿತ್ತು ಒಂದು ಕಾಲದಲ್ಲಿ. ಬ್ರಾಹ್ಮಣ ಸಮಾಜಕ್ಕೆ ಸೇರಿದಂತ ವೀರ ಸಾವರ್ಕರ್ ಅವರು ಇದ್ರ ವಿರುದ್ಧ ಮಾತಾಡ್ತಾರೆ, ಇದ್ರ ವಿರುದ್ಧ ಹೋರಾಟ ಮಾಡ್ತಾರೆ. ಒಬ್ಬ ಭಂಗಿ ಅಂತಂದ್ರೆ ಜಾಡ್ಮಲ್ಲಿ ಅವನು ಪುರೋಹಿತ ಆಗ್ಬೋದು, ಒಬ್ಬ ವ್ಯವಸಾಯ ಮಾಡ್ತಾ ಇರೋನು ಅವನು ಮೇಷ್ಟ್ರಾಗ್ಬೋದು. ಈ ಇಂಥವ್ರು ಇಂತಿಂತ ಉದ್ಯೋಗನೇ ಮಾಡ್ಬೇಕು ಅನ್ನೋಂತ ಕಟ್ಟಳೆಗಳಿದೆಯಲ್ಲ, ಆದ್ರಿಂದ ಹಿಂದೂ ಸಮಾಜ ಹೊಡೆದೋಗುತ್ತೆ, ಹಾಳಾಗುತ್ತೆ, ನಿಲ್ಸಿ ಇದನ್ನ ಅಂತ ಹೋರಾಟ ಮಾಡಿ. ಭಾರತದ ಐಕ್ಯತೆಗೆ, ಸಮಗ್ರತೆಗೆ ಧಕ್ಕೆ ಬರ್ತದೆ, ಇದನ್ನ ತೆಗೀರಿ ಅಂತ ಹೇಳುದು. ಆ ಕಾಲಘಟ್ಟದಲ್ಲಿ ಯೋಚನೆ ಮಾಡಿ. ಇವತ್ತು ನಾನಿಲ್ಲಿ ನಿಂತ್ಕೊಂಡು ಮಾತಾಡೋದು ದೊಡ್ಡ ವಿಚಾರ ಅಲ್ಲ. ಆ ಕಾಲಘಟ್ಟದಲ್ಲಿ ಬಹಳ ಸಂಕುಚಿತ ಮನೋಭಾವ ಇದ್ದಂತ ಸಂದರ್ಭದಲ್ಲಿ ಯಾರು ತಮ್ಮ ಸಾಮರ್ಥ್ಯ, ಪ್ರತಿಭೆ ಮೇಲೆ ಯಾವ ಉದ್ಯೋಗ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಆಲೋಚನೆಗಳನ್ನ ಸಮಾಜದಲ್ಲಿ ಬಿತ್ತುವಂತ ಕೆಲಸವನ್ನ ಮಾಡಿದ್ರು. ಇದು ಎರಡನೇ ಸಂಕೋಲೆ. ನಮಗೆ ನಾವೇ ನಮ್ಮ ಕಾಲ್ಗೆ ಹಾಕೊಂಡಿರೋ ಸಂಕೋಲೆ, ಇದನ್ನ ತೆಗೀರಿ. ಮೂರನೇದು ಅಸ್ಪೃಶ್ಯತೆ ನಿಷೇಧ. ಅಸ್ಪೃಶ್ಯತೆ ನಿಷೇಧದ ಬಗ್ಗೆ ಮಾತಾಡ್ತಾರೆ. ತುಂಬಾ ಮೆಟೀರಿಯಲ್ ಇದೆ, ಸಮಯ ಇಲ್ಲ ನನಗೆ, ಸೂಕ್ಷ್ಮವಾಗಿ ಹೇಳ್ತೀನಿ. ಅಭಿನವ ಸಾವರ್ಕರ್ ಅಂತ ಒಂದು ಪುಸ್ತಕ ಇದೆ, ಅದನ್ನ ತೆಗೆದುಕೊಂಡು ಓದಿ. ಇದೆಲ್ಲವೂ ದಾಖಲೆ. ಅಸ್ಪೃಶ್ಯತೆ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ಮಹರ್ ಆಗಿದ್ದವನು, ಒಬ್ಬ ಮಾಂಗ್ ಆಗಿದ್ದವನು, ಮಹರ್ ಮಾಂಗ್ ಅಂದ್ರೆ ಹೊಲೆರು ಮಾದಿ ಆಗಿರೋನು ಕ್ರಿಶ್ಚಿಯನ್ ಆದ್ರೆ, ಮುಸ್ಲಿಂ ಆಗ್ಬಿಟ್ರೆ ಜೊತೆಲಿ ಕೂತ್ಕೊಂಡು ಓದ್ತೀವಿ, ಜೊತೆಲಿ ಕೂತ್ಕೊಂಡು ಊಟ ಮಾಡ್ತೀವಿ. ಅದೇ ಒಬ್ಬ ನಮ್ಮ ಹಿಂದೂ ಸಮಾಜದ ಮಹರ್ ಮಾಂಗ್ ಹತ್ರ ಬಂದ್ರೆ ದೂರ ಓಡಿಸ್ತೀರಾ ನೀವು. ಆಮೇಲೆ ಒಬ್ಬ ಮಹರ್ ಮಾಂಗ್, ಒಬ್ಬ ಹೊಲೆರೋನು, ಮಾದಿಗರು, ಜಾಡ್ಮಲ್ಲಿಯವನು ದೇವಸ್ಥಾನಕ್ಕೆ ಬಂದ್ಬಿಟ್ರೆ ಅಪವಿತ್ರ ಆಗುತ್ತೆ ದೇವರು ಅಂತ ಹೇಳ್ತಾ ಇದ್ದೀರಲ್ಲ. ಅವಾಗ ಏನ್ ಹೇಳ್ತಾರೆ ಗೊತ್ತಾ ಸಾವರ್ಕರ್ ಅವರು? ಒಬ್ಬ ಮಹರ್ ಮಾಂಗ್ ಭಂಗಿ ದೇವಸ್ಥಾನಕ್ಕೆ ಬಂದ್ರೆ ದೇವರು ಅಪವಿತ್ರ ಆಗ್ತದೆ ಅಂತ ಹೇಳ್ತಾ ಇದ್ದೀರಲ್ಲ, ನನ್ನ ಪ್ರಕಾರ ಆ ದೇವರೇ ಅಲ್ಲ. ಅಂತಹ ದೇವತೆಗಳಲ್ಲ ಅಂತ ಹೇಳ್ತಾರೆ. ನಮ್ ಕೈಲಿ ಇದನ್ನ ಮಾತಾಡಕ್ ಇವತ್ತು ಸಾಧ್ಯ ಇಲ್ಲ, ಆದ್ರೆ ಆ ಕಾಲದಲ್ಲಿ ಮಾತಾಡಿದ್ದಾರೆ. ಇದೆಲ್ಲ ಏನು ಹುಡುಗಾಟದ ಮಾತಾಡ್ತಾರೆ? ಇದನ್ನೆಲ್ಲ ನಾವು ನಾಗರಿಕರು ಮತ್ತು ಸಿವಿಲೈಸ್ಡ್ ಪರ್ಸನ್ಸ್ ನಾವು ಇದನ್ನ ಯೋಚನೆ ಮಾಡ್ತೇವೆ. ನಾಲ್ಕನೇದು ಬಹಳ ವಿಚಿತ್ರವಾದ್ದು, ಇದು ಇತ್ತು ಒಂದು ಕಾಲದಲ್ಲಿ, ಸಮುದ್ರ ಪರ್ಯಟನೆ ನಿಷೇಧ. ಸಮುದ್ರನ ದಾಟಿ ಬೇರೆ ದೇಶಕ್ಕೆ ಹೋಗೋದು ಪಾಪ ಅನ್ನುವಂತ ಪ್ರಜ್ಞೆ ಇತ್ತು ನಮ್ಮಲ್ಲಿ. ಆ ತರದೊಂದು ಪದ್ಧತಿ ಇತ್ತು ನಮ್ಮಲ್ಲಿ. ಇದನ್ನ ನೀವು ನಿಲ್ಲಿಸಲಿಲ್ಲ ಅಂದ್ರೆ ಭಾರತದ ಶಕ್ತಿ ಸಾಮರ್ಥ್ಯ ವಿದೇಶಗಳಲ್ಲಿ ವ್ಯಕ್ತ ಆಗ್ಲಿಕ್ಕೆ, ಮ್ಯಾನಿಫೆಸ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ವಿಚಿತ್ರ ಮನಸ್ಥಿತಿ, ಇದು ಮನೋರೋಗ ಇದ್ದಂಗೆ ಅಂತ ಹೇಳ್ತಾರೆ ಅವರು. ನೀನು ಸಮುದ್ರ ದಾಟಿ ಆಚೆ ಹೋಗ್ಬಾರ್ದು ಅಂತ ಹೇಳುವಂತ ಮಾನಸಿಕತೆ ಇದೆಯಲ್ಲ, ಅದು ಒಂದು ಮನೋರೋಗ. ಅದರಿಂದ ಬಿಡುಗಡೆ ಆಗ್ಬೇಕು ಅಂತ ಹೇಳ್ತಾರೆ. ಐದನೇದು ಶುದ್ಧಿ ನಿಷೇಧ. ಯಾರಾದ್ರೂ ದೇವಸ್ಥಾನಕ್ಕೆ ನುಗ್ಬಿಟ್ರೆ ದೇವರನ್ನ ತೊಳೆದು ಸಗಣಿ ಹಾಕಿ ಶುದ್ಧೀಕರಣ ಮಾಡೋದು, ಇದನ್ನ ನಾನ್ಸೆನ್ಸ್ ಅಂತಾರೆ ಅವರು, ಸಾವರ್ಕರ್ ಅವರು. ವಾಟ್ ಎ ನಾನ್ಸೆನ್ಸ್. ಇದರಿಂದ ನಮ್ಮ ದೇಶ ಇವತ್ತು ಪರಕೀಯರ ಆಳ್ವಿಕೆಗೆ ಒಳಗಾಗಿರೋದು. ಇದರಿಂದ ನಾವು ಈಚೆ ಬರಬೇಕು.
ಆ ಶುದ್ಧೀಕರಣ ಅನ್ನೋ ಕಲ್ಪನೆ ಇದೆಯಲ್ಲ ಅದನ್ನೇ ನಿಲ್ಲಿಸಿ. ದೇವಸ್ಥಾನಗಳಿರ್ಬೋದು, ಮುಟ್ಟೋದ್ರಿಂದ ಇರ್ಬೋದು, ಒಂದು ಪ್ರದೇಶಕ್ಕೆ ಬರೋದ್ರಿಂದ ಇರ್ಬೋದು, ಅಲ್ಲಿ ಗಂಗಾ ಜಲವನ್ನು ಹಾಕಿ ಶುದ್ಧೀಕರಣ ಮಾಡುವಂತಹ ವಿಚಿತ್ರವಾದಂತಹ ಪದ್ಧತಿ ಇದೆಯಲ್ಲ, ಇದು ನಮ್ಮ ಕಾಲಿಗೆ ನಾವೇ ಹಾಕೊಂಡಿರ್ತಕ್ಕಂಥ ಬೇಡಿ. ಇದನ್ನ ನಿಲ್ಲಿಸಿ ಅಂತ ಹೇಳ್ತಾರೆ, ಹೋರಾಟ ಮಾಡ್ತಾರೆ. 6ನೇದು ಸಹಭೋಜನ. ನೋಡಿ, ಇವತ್ತು ಸಹಭೋಜನ ಮಾಡ್ಬೇಕು ಅಂದ್ರೆ ನಮಗೆ ಎಲ್ಲರೂ ಕೂತ್ಕೊಂಡು ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯತರು, ಒಲೆಯರು, ಮಾದಿಗರು, ನಾಯಕರು, ಉಪ್ಪಾರರು, ಕುಂಬಾರರು ಎಲ್ಲ ಕೂತ್ಕೊಂಡು ಜೊತೆಗೆ ಊಟ ಮಾಡ್ಬೇಕು ಅಂದ್ರೆ ಪಕ್ಕದಲ್ಲಿ ಕೂತಿರೋ ಯಾರ ಅಂತ ಯೋಚನೆ ಮಾಡ್ತಿರ್ತೀವಿ ನಾವು ಅಲ್ವಾ? ಸಹಭೋಜನ ಅನ್ನೋ ಹೆಸರಲ್ಲಿ ಕೂತ್ರೆ ನನ್ನ ಪಕ್ಕದಲ್ಲಿ ಯಾರಪ್ಪ ಕೂತಿರೋನು ಅಂತ ಯೋಚನೆ ಮಾಡ್ಬಿಡ್ತೀವಿ ನಾವು. ಇನ್ನು 30ರ ದಶಕದಲ್ಲಿ ಈ ಸಹಭೋಜನವನ್ನ ನಿಷೇಧ ಮಾಡಿದ್ದೀರಲ್ಲ, ಯಾರು ಯಾರ ಜೊತೆ ಬೇಕಾದ್ರೂ ಕೂತ್ಕೊಂಡು ಊಟ ಮಾಡ್ಬೋದು. ಇನ್ನ ಒಂದು ಮಾತು ಹೇಳಿದ್ದಾರೆ, ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಊಟ ತನ್ನಿಚ್ಛೆ, ನೋಟ ಹೊರನಿಚ್ಛೆ ಅಂತ ಮಾತಾಡ್ತಾರೆ. ಇದನ್ನ ಅಕಾಲದಲ್ಲಿ ಹೇಳಿದ್ದಾರೆ. ಊಟ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಡೈಜೆಷನ್ ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ನಿನಗೆ ಯಾವುದು ಪಥ್ಯ ಆಗುತ್ತೋ ಅದನ್ನ ತಿನ್ಲಿಕ್ಕೆ ಅವನಿಗೆ ಹಕ್ಕಿದೆ. ಮಾಂಸಾಹಾರಿಗಳಿಗೆ ಮಾಂಸ ತಿನ್ನೋ ಹಕ್ಕಿದೆ, ಸಸ್ಯಾಹಾರಿಗಳಿಗೆ ಸಸ್ಯ ತಿನ್ನೋ ಹಕ್ಕಿದೆ. ಅದನ್ನ ನಿಷೇಧ ಮಾಡಿ ಸಹಭೋಜನವನ್ನ ನಿಷೇಧ ಮಾಡ್ತಕ್ಕಂಥದ್ದು, ನನ್ನ ಪಕ್ಕದಲ್ಲಿ ಶೂದ್ರ ಕೂತ್ಕೊಂಡ್ಬಿಡ್ತಾನೆ ಅಂತ ಯೋಚನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಹಿಂದೂಗಳ ಐಕ್ಯತೆಗೆ, ಸಮಗ್ರತೆಗೆ ದೊಡ್ಡ ತೊಡಕಾಗಿದೆ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಅವ್ರ ವಿರುದ್ಧ ಹೋರಾಟ ಮಾಡ್ತಾರೆ. ಈಗ ನಾವು ಸಾವರ್ಕರ್ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಆ ಕಾಲದಲ್ಲಿ ಸಾವರ್ಕರ್ ಸಮಾಜದವರೇ ಅವ್ರ ವಿರುದ್ಧ ಹೋರಾಟ ಮಾಡ್ತಾರೆ. ಆದ್ರೆ ವಿಚಲಿತರಾಗ್ಲಿಲ್ಲ. ಯಾಕೆ ಅಂತಂದ್ರೆ ಈ ಸಂಕೋಲೆಗಳನ್ನ ಬಿಟ್ಟವರೆಗೂ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರು ಸಹ ನಾವು ಮಾನಸಿಕ ಗುಲಾಮಗಿರಿಯಲ್ಲಿ ಸಿಕ್ಕಾಕೋತೀವಿ, ಹುಷಾರಂತ. ಇದೆ ಅಲ್ವಾ ಬಾಬಾ ಸಾಹೇಬ್ ಹೇಳಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಇದೆ ಅಲ್ವಾ? ಸೊ ಇದು 6ನೇ ಸಂಕೋಲೆ. 7ನೇದು ಇದು ಇನ್ನೂ ವಿಶೇಷ. ಆ ಕಾಲಘಟ್ಟದಲ್ಲಿ ಅಂತರ್ಜಾತಿ ಮದುವೆ ನಿಷೇಧ, ಆ ಪದ್ಧತಿ ಇದೆ. ಇದು ಒಂದು ಸಂಕೋಲೆ ಅಂತ. ಒಂದು ಗಂಡು ಒಂದು ಹೆಣ್ಣು ಮದುವೆ ಆಗ್ತಕ್ಕಂಥದ್ದು ಅವರ ಇಚ್ಛೆ. ನೀವ್ಯಾರು ಅದನ್ನ ತಡೆಯೋದಿಕ್ಕೆ? ಈಗ ನಾನ್ ಮಾತಾಡ್ತಿದ್ದೀನಲ್ಲ, ನಿಮಗೆ ಕಷ್ಟ ಆಗ್ತಾ ಇದೆ ಇದನ್ನ ಅರ್ಗಿಸ್ಕೊಳಕ್ಕೆ ತುಂಬಾ ಜನರಿಗೆ. ಬಟ್ ಸಾವರ್ಕರ್ ಹಂಗೆ ಆ ಕಾಲದಲ್ಲಿ ನಿರ್ಭೀತಿಯಿಂದ ಮಾತಾಡಿದ್ದಾರೆ. ಅಂತರ್ಜಾತಿ ವಿವಾಹಗಳನ್ನ ನಿಷೇಧ ಮಾಡ್ತೀವಿ, ಬಹಿಷ್ಕರಿಸ್ತೀವಿ ಅನ್ನೋದನ್ನ ನಿಲ್ಲಿಸಿ. ಇವತ್ತು ಕೂಡ 21ನೇ ಶತಮಾನದಲ್ಲಿ ನಾವು ಮರ್ಯಾದೆ ಹತ್ಯೆ ನೋಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆನಲ್ಲಿ ಮರ್ಯಾದೆ ಹತ್ಯೆ, ಒಬ್ಬ ಶೆಡ್ಯೂಲ್ ಕಾಸ್ಟ್ ಹುಡುಗ ಒಕ್ಕಲಿಗರ ಹುಡುಗಿನ ಮದುವೆ ಆದ ಅಂತ ಸಾಯಿಸ್ಬಿಟ್ರು, ಪಿರಿಯಾಪಟ್ಟಣದಲ್ಲಿ ಸಾಯಿಸ್ಬಿಟ್ರು. ಹಂಗಿದೆ ನಮ್ಮ ಮಾನಸಿಕತೆ 21ನೇ ಶತಮಾನದಲ್ಲಿ, ಆಧುನಿಕ ಯುಗದಲ್ಲಿ. ಆದ್ರೆ ಆ ಕಾಲದಲ್ಲೇನೆ ಸಾವರ್ಕರ್ ಅವರು ಗಂಡು ಹೆಣ್ಣು ತಾವಿಬ್ರು ಒಪ್ಕೊಂಡ್ರೆ ಮದುವೆ ಆಗ್ತಾರೆ, ಅದನ್ನ ತಡಿಬೇಡಿ. ಜಾತಿ ಆಧಾರದ ಮೇಲೆ ಅದನ್ನ ತಡಿಬೇಡಿ. ಇದು ನಮ್ಮ ಸಮಾಜವನ್ನ ಒಡೆಯುತ್ತೆ, ನಮ್ಮ ಐಕ್ಯತೆಗೆ ಭಂಗ ತರುತ್ತೆ ಅಂತ ಹೇಳ್ತಾರೆ. ಈ ತರ 7 ಸಂಕೋಲೆಗಳನ್ನ ಏನ್ ಹೇಳ್ತಾರೆ ಅಂದ್ರೆ ಸಾವರ್ಕರ್ ಅವರು, ವಿದೇಶಿ ಸಂಕೋಲೆಗಳಲ್ಲ ಇವು, ಸ್ವದೇಶೀಯರಾದಂತ ನಾವು ಹಾಕೊಂಡಿರ್ತಕ್ಕಂಥ ಸಂಕೋಲೆಗಳು. ಈ ಸಂಕೋಲೆಗಳಿಂದ ನಾವು ಬಿಡುಗಡೆ ಹೊಂದಿಲ್ಲ ಅಂತಂದ್ರೆ ಭಾರತದ ಐಕ್ಯತೆ, ಅಥವಾ ಅವರ ಪರಿಭಾಷೆನಲ್ಲೇ ಹೇಳೋದಾದ್ರೆ ಹಿಂದೂ ಧರ್ಮದ ಐಕ್ಯತೆ, ಸಮಗ್ರತೆಯನ್ನು ಎಲ್ಲುಳಿಸ್ಕೊತಿರೋದು. ಅದಕ್ಕೆ ಈ ಸಂಕೋಲೆಗಳನ್ನ ಯಾರೂ ತೆಗೆಯಲ್ಲ, ವಿದೇಶಿಯರು ಯಾರು ಬಂದು ನಮ್ಮ ಈ ಸಂಕೋಲೆಗಳನ್ನ ತೆಗೆಯಲ್ಲ. ಯಾಕೆಂದ್ರೆ ಈ ಸಂಕೋಲೆಗಳನ್ನ ನಮ್ಮ ಕಾಲಿಗೆ ನಾವೇ ಹಾಕೊಂಡಿದ್ದೀವಿ. ಸೊ ಇದನ್ನ ತೆಗಿಬೇಕು. ಇದನ್ನ ತೆಗೆಯೋದ್ರ ಜೊತೆಗೆ ಬ್ರಿಟಿಷರನ್ನ ಭಾರತದಿಂದ ಒತ್ತೋಡಿಸ್ಬೇಕು. ನಮ್ಮ ವಿದೇಶಿ ಶಕ್ತಿಗಳಿವೆ ಅವನ್ನ ಆಚೆ ಓಡಿಸ್ಬೇಕು. ಸ್ವದೇಶಿ ಒಳಗಡೆ ಇರ್ತಕ್ಕಂಥ ನಮ್ಮ ಮಾನಸಿಕತೆಯನ್ನ ನಾವು ಬದಲಾವಣೆ ಮಾಡ್ಕೋಬೇಕು. ನಮ್ಮ ಮಾನಸಿಕತೆ ಬದಲಾವಣೆ ಆದ್ರೆ ನಾವಿವತ್ತೊಂದು ಘೋಷಣೆ ಕೂಗ್ತೀವಲ್ಲ, ಹಿಂದೂ ನಾವೆಲ್ಲ ಒಂದು ಘೋಷಣೆ ಕೂಗ್ತೀವಲ್ವಾ? ಈ 7 ಸಂಕೋಲೆಗಳನ್ನ ಇಟ್ಕೊಂಡು ಹೇಗ್ರಿ ಘೋಷಣೆ ಕೂಗ್ತೀರಿ ನೀವು? ಹೇಳಿ, ಹೇಗೆ ಘೋಷಣೆ ಕೂಗ್ತೀರಿ? ಸಾವರ್ಕರ್ ಅವರ ಏನು ರಥಯಾತ್ರೆ ಸಂದರ್ಭದಲ್ಲಿ
ನಾವು ಅವರ ಸಂದೇಶವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ವಿ. ಈ ಸಂದರ್ಭದಲ್ಲಾದ್ರೂ ನಾವು ನಮಗೆ ನಾವೇ ಹಾಕೊಂಡಿರ್ತಕ್ಕಂಥ 7 ಸಂಕೋಲೆಗಳಿಂದ ನಾವು ಬಿಡುಗಡೆ ಹಾಕಬೇಕಾಗಿದೆ. ಒಂದು ಸಂಕೋಲೆಯಿಂದ ಬಿಡುಗಡೆ ಆಗಿದ್ದೀವಿ. ಅದು ಯಾವ್ದು ಅಂತಂದ್ರೆ, ಇಂಡಿಯಾದಲ್ಲಿ ಇರೋರು ಅಮೆರಿಕದಲ್ಲಿ ಹೋಗಿ ವ್ಯಾಪಾರ ಮಾಡ್ಬೋದು, ಅಮೆರಿಕಾದಲ್ಲಿರೋರು ಚೈನಾದಲ್ಲಿ ಬಂದು ವ್ಯಾಪಾರ ಮಾಡೋದು. ಗ್ಲೋಬಲೈಸೇಷನ್, ಆರ್ಥಿಕ ಅಗತ್ಯ, ಗ್ಲೋಬಲೈಸೇಷನ್. ಅದಕ್ಕೆ ಬೌಂಡ್ರಿ ಇಲ್ಲ. ಇನ್ನ ಉಳಿದ ಎಲ್ಲದಕ್ಕೂ ಕೂಡ ಈಗಲೂ ನಾವು ಸಣ್ಣ ಪ್ರಮಾಣದಲ್ಲಾದ್ರೂ ಬೌಂಡ್ರಿ ಹಾಕೊಂಡಿದ್ದೀವಿ. ಅದನ್ನ ನಮ್ಮನ್ನ ವಿರೋಧ ಮಾಡೋ ಶಕ್ತಿಗಳು ಅಡ್ವಾಂಟೇಜ್ ಆಗಿ ತಗೋತಾರೆ. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್. ಇಷ್ಟನ್ನ ಹೇಳ್ತಾ ಕೊನೆಯದಾಗಿ ಒಂದ್ಸತಿ ಅವರು ಧನಂಜಯ ಎಕ್ಕಿರಿ ಅವರು ಬರೆದಿರುವಂತ ವೀರ್ ಸಾವರ್ಕರ್ ಈ ಪುಸ್ತಕದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಾ ಸ್ನೇಹಿತರೆ? ನನಗೆ ಇದೆಲ್ಲವೂ ಕುತೂಹಲ, ಅದಕ್ಕೆ ನಾನು ವೀರ ಸಾವರ್ಕರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಟ್ ಮೈಂಡ್ ಯು, ಅಂಬೇಡ್ಕರ್ ವಾದಿಯಾಗಿ ಮಾತಾಡ್ತಾ ಇದ್ದೀನಿ. ಅಂಬೇಡ್ಕರ್ ವಾದಿಯಾಗಿ ಬರೀತಾ ಇದ್ದೀನಿ. ಸತ್ಯನೇ ಬರಿಬೇಡ, ನೀನು ಕತ್ತರ್ಸಾಕ್ಬಿಡ್ತೀವಿ ಅಂದ್ರೆ ಕತ್ತರ್ಸಾಕ್ಬಿಡಿ, ಹೋಗಿ ಸತ್ಯ ಹೇಳ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಗೆ, ಪ್ರತಿಯೊಂದು ಹೋರಾಟಕ್ಕೆ ಒಂದು ಪಾಸಿಟಿವ್ ಆಂಗಲ್ ಇರ್ತದೆ, ಇನ್ನೊಂದು ನೆಗೆಟಿವ್ ಆಂಗಲ್ ಇರ್ತದೆ. ನೆಗೆಟಿವ್ ಆಂಗಲ್ 66-67ನೇ ವರ್ಷದಲ್ಲಿ ನನಗೆ ಯಾಕಪ್ಪ 20 ವರ್ಷ ಈ ನೆಗೆಟಿವ್ ಲೈನ್ ಅಲ್ಲಿ ಯೋಚನೆ ಮಾಡಿ ನಾನು ನೆಗೆಟಿವ್ ಆಗ್ಬಿಡುವೆ. ಈಗ ಪಾಸಿಟಿವ್ ಆಂಗಲ್ ಅಲ್ಲಿ ಯೋಚನೆ ಮಾಡಕ್ಕೆ ಶುರು ಮಾಡಿ. ಸೊ ಅದಕ್ಕೆ ಟೀಕೆ ಟಿಪ್ಪಣಿಗಳು ಬರುತ್ತೆ, ಬರಲಿ. ನನ್ನನ್ನ ಬೈಯೋರ್ಗೆ, ನನ್ನನ್ನ ಟೀಕೆ ಮಾಡೋರ್ಗೆ ಈ ಜಾಗದಲ್ಲಿ ತಂದೆ ಚಾಮರಾಜೇಶ್ವರ, ಮಲೆ ಮಹದೇಶ್ವರ ಅವ್ರಿಗೆ ಆಯಸ್ಸು, ಆರೋಗ್ಯ, ಸರಿಯಾದ ಮನಸ್ಥಿತಿಯನ್ನ ಕರುಣಿಸಪ್ಪ ಅಂತ ಅಷ್ಟೇ ಮಾತ್ರ ಹೇಳ್ತಾರೆ. ಹೇಳ್ತಾ ನೋಡಿ, ಕೊನೆಯದಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾಸಿಕ್ ಜಿಲ್ಲೆನಲ್ಲಿ ಇರುವಾಗ ಒಂದ್ಸತಿ ಒಂದು ಅಸ್ಪೃಶ್ಯರ ಮನೆಯಲ್ಲಿ ಟೀ ಕುಡಿಯಕ್ಕೆ ಹೋಗ್ತಾರೆ. ಇಂಗ್ಲಿಷ್ ಅಲ್ಲಿ ಇದೆ, ಓದ್ಬಿಡ್ಲಾ? ಇವನಿಗೆ ಏನೇನು ಬೇಕೋ ಹಂಗ್ ಬರೀತಾನೆ, ಓದ್ತಾನೆ. ಅದಕ್ಕೆ ಓದ್ಬಿಡ್ತೀನಿ ನೋಡಿ. ಡ್ಯೂರಿಂಗ್ ದಿಸ್ ಸ್ಟೇ ಅಟ್ ನಾಸಿಕ್ he rescued some Mahar Hindu from the snare of Aga Khani Mohammedans. With the permission of the government, he visited Bagur, Trimbak, Eola and Nagar and propagated his new Hindu Sangatanist ideology among the people. Aga Khani Mohammedans na ತೆಕ್ಕೆಯಲ್ಲಿ ಸಿಕ್ಕಾಕೊಳ್ತಿರ್ತಕ್ಕಂಥ ಹಿಂದೂ ಫ್ಯಾಮಿಲಿಯವ್ರನ್ನ ಬಿಡಿಸ್ಲಿಕ್ಕೆ ಹೋಗ್ತಾರೆ. ಅಟ್ ಬಾಗೋರ್ ಸವಾರ್ಕರ್ ಟು ದ ಹಾರರ್ ಆಫ್ ದ ಆರ್ಥೋಡಾಕ್ಸ್. ನೋಡಿ ಏನ್ ಪದ ಬಳಸಿದ್ದಾರೆ. ಆರ್ಥೋಡಾಕ್ಸ್ ಹಿಂದೂಗಳ ಕ್ರೌರ್ಯವನ್ನ ವಿರೋಧಿಸಿ ಆಟ್ ಟೀ ಅಟ್ ದ ಹೌಸ್ ಆಫ್ ಎನ್ ಅನ್ಟಚಬಲ್. ಒಬ್ಬ ಅಸ್ಪೃಶ್ಯನ ಮನೆಯಲ್ಲಿ ಟೀ ಕುಡಿದ್ರು. And expressed his wish that after his death, his body should be carried by a Mahar, a Maratha, a Brahmin and a monk. ಟೀ ಕುಡಿಯಕ್ಕೆ ಅಸ್ಪೃಶ್ಯರ ಮನೆಗೆ ಹೋದಾಗ ಆರ್ಥೋಡಾಕ್ಸ್ ಹಿಂದೂಗಳೆಲ್ಲ ವಿರೋಧ ಮಾಡ್ತಾರೆ. ಅದು ಯಾವುದನ್ನ ಲೆಕ್ಕಿಸ್ದೆ ಸುಂದರ್, ಅದು ಯಾವುದನ್ನ ಲೆಕ್ಕಿಸ್ದೆ ಟೀ ಕುಡ್ಕೊಂಡು ಅವ್ರ ಮನೇಲಿ ಏನ್ ಹೇಳ್ತಾರೆ ಗೊತ್ತಾ? ನಾನು ಸತ್ರೆ ನನ್ನ ಹೆಣವನ್ನ 4 ಜನ ಹೊತ್ಕೊಂಡು ಹೋಗ್ಬೇಕು. 4 ಜನ ಯಾರ್ಯಾರು ಅಂದ್ರೆ, ಒಬ್ಬ ಮಹಾರ್ ಅಂದ್ರೆ ಹೊಲೆರೋ, ಒಬ್ಬ ಮರಾಠ ಛತ್ರಪತಿ ಶಿವಾಜಿ ಮಹಾರಾಜ ಸಮುದಾಯ, ಒಬ್ಬ ಮರಾಠ, ಒಬ್ಬ ಬ್ರಾಹ್ಮಣ ಮತ್ತು ಒಬ್ಬ ಮಾಂಗ್ ಅಂದ್ರೆ ಮದುವೆ. ಈ 4 ಜನ ನನ್ನ ಹೆಣವನ್ನು ಹೊತ್ಕೊಂಡು ಹೋಗ್ಬೇಕು ಅಂತ ಆಸೆ. ಇದು ಪರಿವರ್ತನೆ ಅಲ್ವಾ? ಕುದ್ಮಲ್ ರಂಗರಾವ್ ಮಂಗಳೂರಲ್ಲಿ ಒಬ್ರು ಸಮಾಜ ಸುಧಾರಕರಿದ್ರು, ಗಾಂಧಿವಾದಿಗಳು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಒಬ್ಬ ಅಸ್ಪೃಶ್ಯರ ಹುಡುಗ ಓದಿ ವಿದ್ಯಾವಂತನಾಗಿ ಡೆಪ್ಟಿ ಕಮಿಷನರ್ ಆಗಿ ಕಾರಲ್ಲಿ ಬರುವಾಗ ಆ ಕಾರಿನ ಧೂಳು ನನ್ನ ತಲೆ ಮೇಲೆ ಬಂದು ಕೂತ್ರೆ ನನ್ನ ಜೀವನ ಸಾರ್ಥಕ, ನಾನು ಮಾಡಿರೋ ಪಾಪ ಎಲ್ಲ ಕಳೆದೋಯ್ತು ಅಂತ ಬರ್ಕೊಂಡಿದ್ದಾರೆ. ಏನ್ರಿ ಕುದ್ಮಲ್ ರಂಗರಾವ್ ಬರ್ಕೊಂಡಿದ್ದಾರೆ. ಅವ್ರ ಸಮಾಧಿ ಮೇಲೆ ಹಂಗೆ ಬಂದಿದ್ದಾರೆ ಮಂಗಳೂರಲ್ಲಿ.
ವೀರ ಸಾವರ್ಕರ್ ನಾನು ಸತ್ತಾಗ ನನ್ನ ಹೆಣನ ಒಬ್ಬ ಬ್ರಾಹ್ಮಣ, ಒಬ್ಬ ಮರಾಠ, ಒಬ್ಬ ಹೊಲೆಯ, ಒಬ್ಬ ಮಾದಿಗ 4 ಜನ ಹೊತ್ಕೊಂಡು ಹೋಗ್ಬೇಕು ಅಂತ. ಎರಡರಲ್ಲೂ ಸಾಮ್ಯತೆ ಇಲ್ವಾ? ಹೇಳುವ ರೀತಿ ನನ್ನಷ್ಟು ತೀಕ್ಷ್ಣ ಇಲ್ಲದೆ ಇರ್ಬೋದು, ಬಾಬಾ ಸಾಹೇಬ್ರಷ್ಟು ತೀಕ್ಷ್ಣ ಇಲ್ಲದೆ ಇರ್ಬೋದು. ಒಬ್ಬ ಸಂಪ್ರದಾಯವಾದಿ ಕುಟುಂಬದಲ್ಲಿ ಬಂದಂತ ವ್ಯಕ್ತಿ ಇಷ್ಟು ದೊಡ್ಡ ಪ್ರಮಾಣದ ಸಾಮಾಜಿಕ ಪರಿವರ್ತನೆ ಆಗ್ಬೇಕು, ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಹೋಗ್ಬೇಕು, ಅದು ಹಿಂದೂ ಧರ್ಮಕ್ಕೆ ಅಂಟಿರ್ತಕ್ಕಂಥ ಕಳಂಕ, ಅದನ್ನ ತೆಗಿಲಿಲ್ಲ ಅಂದ್ರೆ ಭಾರತೀಯ ಸಮಾಜ ಐಕ್ಯತೆಯಿಂದ ಇರಕ್ಕಾಗಲ್ಲ ಅಂತ ನಿರ್ಧಾರ ಮಾಡ್ತಾರೆ. ಅವರು ಎಳೆಯ ವಯಸ್ಸಿನಲ್ಲಿ 26, 27, 20, 30 ಆ ಏಜ್ ಅಲ್ಲಿ ರೆವಲ್ಯೂಷನರಿ ಆಗಿದ್ರು. 13 ವರ್ಷದ ಕಾಲಪಾನಿ ಅವ್ರನ್ನ ಟ್ಯೂನ್ ಮಾಡಿದೆ ಅಂತ ನನ್ಗನ್ಸುತ್ತೆ. ಅವನ್ನ ಟ್ಯೂನ್ ಮಾಡಿ ಆ ಕ್ರಾಂತಿಕಾರಿಯಾಗಿದ್ದಂತ ಸಾವರ್ಕರ್ ಸಮಾಜ ಸುಧಾರಕರಾಗಿ ಪರಿವರ್ತನೆ ಆಗಿದ್ದಾರೆ. ಅವರ ಬಾಯಿಂದ ಬಂದಿರುವಂತ ಮಾತು. ಇದನ್ನ ನಾವು ಇವತ್ತು ಮಾತಾಡ್ಬೇಕಾಗಿದೆ, ಜನಮಾನಸಕ್ಕೆ ತಲುಪಿಸಬೇಕಾಗಿದೆ. ಅದರ ಮೂಲಕ ಅನಗತ್ಯವಾದಂತಹ ವೈರುಧ್ಯಗಳನ್ನ ತಡಿಬೇಕಾಗಿದೆ. ನಮ್ಮ ದೇಶವನ್ನ ಅಭಿವೃದ್ಧಿ ಪಥದ ಕಡೆ ತಗೊಂಡು ಹೋಗ್ಬೇಕಾಗಿದೆ. ಆ ದಿಕ್ಕಿನಲ್ಲಿ ಈ ಒಂದು ಸಾವರ್ಕರ್ ರಥಯಾತ್ರೆ ಯಶಸ್ವಿಯಾಗ್ಲಿ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೀರ ಸಾವರ್ಕರ್ ಪ್ರತಿಷ್ಠಾನ ಮೈಸೂರು ಇವರಿಗೆ ಮತ್ತು ಯುವ ಮೋರ್ಚಾದ ಗೆಳೆಯರಿಗೆ, ಈ ರಥಯಾತ್ರೆಯ ಏನು ಸಂಚಾಲಕರು ಮತ್ತು ಸಹ ಸಂಚಾಲಕರಿಗೆ, ತಮ್ಮೆಲ್ಲರಿಗೂ ನನ್ನ ಮಾತುಗಳನ್ನ ಕೇಳಿಸ್ಕೊಂಡಂತ ತಮ್ಮೆಲ್ಲರಿಗೆ, ಮಾಧ್ಯಮದ ಗೆಳೆಯರಿಗೆ ಗೌರವಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಭಾರತ್ ಮಾತಾ ಕಿ. ನಮಸ್ಕಾರ.